ಇವತ್ತು ನನಗೂ ನಿಮಗೂ ಈ ಪ್ರವಚನವನ್ನು ದಿವ್ಯವಾಣಿಯ ಮೂಲಕ ಆಲಿಸುವ ದೇವರು ಕೇಳ್ತಾ ಇದ್ದಾರೆ. ನಾವು ನಮ್ಮ ಕುಟುಂಬದಲ್ಲಿ ಎಷ್ಟೋ ಮಂದಿಗೆ ನಾವು ಹೇಳಲ್ವಾ, ಅವರ ಪಾಪ ಎತ್ತಿಡ್ದು ನಮ್ಮದು ರಾಶಿಯಷ್ಟು ಮುಚ್ಚಿಟ್ಟು ಅವ್ರದ್ದು ಸ್ವಲ್ಪ ಮುಷ್ಟಿಯಷ್ಟು ಅದನ್ನು ಬಗೆದು ನಾವು ಮಾತಾಡೋಲ್ವಾ? ನಾವು ಅವರ ಬಗ್ಗೆ ಕೀಳಾಗಿ ಹೇಳೋಲ್ವಾ? ಕುಟುಂಬಗಳಲ್ಲಿ ಕುಟುಂಬ ಸಂಬಂಧಗಳನ್ನು ಒಡೆಯಲು ನಾವು ಅಂಥ ಕೆಲಸಗಳನ್ನು ಮಾಡಿದ್ದೀವ? ಯೋಚನೆ ಮಾಡಿ. ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಇವತ್ತು ನಾವು ನೋಡ್ತೀವಿ, ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡ ಮಹಿಳೆಗೆ ಕ್ಷಮೆಯನ್ನು ಕೊಡುವ ಆ ಒಂದು ದೃಶ್ಯವನ್ನು ನಾವು ಕಾಣುತ್ತೇವೆ. ಯೇಸು ಈ ಲೋಕಕ್ಕೆ ಅಂದರೆ ಈ ಧರೆಗೆ ಬಂದುದು ತಪ್ಪಿ ಹೋದುದನ್ನು ಹುಡುಕಿ ರಕ್ಷಿಸಲು. ಯೇಸು ಶಿಕ್ಷೆ ಕೊಡುವ ದೇವರು ಅಲ್ಲ, ಯೇಸು ರಕ್ಷೆ ಕೊಡುವ ದೇವರು. ಪ್ರೈಸ್ ದ ಲಾರ್ಡ್. ಯೇಸುವಿನಲ್ಲಿ ನಮಗೆ ರಕ್ಷೆ ಇದೆ. ಅದಕ್ಕಾಗಿ ಯಾರು ಹೇಳಬಾರ್ದು ದೇವರು ನನ್ನನ್ನು ಶಿಕ್ಷಿಸ್ತಾರೆ. ದೇವರು ಶಿಕ್ಷಿಸೋಲ್ಲ. ದೇವರು ಶಿಕ್ಷಿಸುವುದಾದರೆ ನಮ್ಮನ್ನು ಅವರು ಸೃಷ್ಟಿ ಮಾಡ್ತಿರಲಿಲ್ಲ. ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಬೈಬಲ್ ದೇವರ ಪ್ರೀತಿಯ ಪುಸ್ತಕ. ಇಂದಿನ ಘಟನೆ ದೇವರ ಪ್ರೀತಿಯ ಒಂದು ಘಟನೆಯಾಗಿದೆ. ಅದಕ್ಕಾಗಿ ಈ ಘಟನೆಯನ್ನು ನಾವು ಸ್ವಲ್ಪ ಧ್ಯಾನಿಸೋಣ. ವ್ಯಭಿಚಾರ ಅಂದರೆ ತನ್ನ ದೇಹಕ್ಕೆ ವಿರುದ್ಧವಾಗಿ ಮಾಡುವ ಪಾಪ, ಕಾಮದಲ್ಲಿ ಬೀಳುವುದು. ಒಂದು ಪತಿಯ ಒಂದು ಪತ್ನಿಯ ಸಂಬಂಧ ಪವಿತ್ರ. ದೇವರು ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿದರು, ಅವರನ್ನು ವಿವಾಹ ಸಂಸ್ಕಾರದಲ್ಲಿ ಆಶೀರ್ವದಿಸಿದರು. ಅದು ದೇವರ ಆಶೀರ್ವಾದ. ವಿವಾಹ ಸಂಸ್ಕಾರ ಯಾವುದೇ ವಿಶೇಷವಾಗಿ ಧರ್ಮದಲ್ಲಿ ವಿವಾಹವಿರಲಿ ಅಥವಾ ನಮ್ಮ ಸಭೆಯಲ್ಲಿ ಸಂಸ್ಕಾರವಿರಲಿ, ಅದು ದೇವರ ಆಶೀರ್ವಾದ. ಇದರ ಬಾಹ್ಯ ದೈಹಿಕ ಸಂಬಂಧಗಳು ವ್ಯಭಿಚಾರ. ದೇವರು ಅದಕ್ಕೆ ಅನುಮತಿ ಕೊಟ್ಟಿಲ್ಲ. ಇವತ್ತು ನೋಡಿ, ಈ ವಿಶ್ವದಲ್ಲಿ ಏನಾಗ್ತಾ ಇದೆ, ದೇವರು ಆದಾಮ ಮತ್ತು ಹವ್ವಳನ್ನು ಸೃಷ್ಟಿ ಮಾಡಿ ಮದುವೆ ಮಾಡಿದ್ದು ದೇವರು. ಮೊದಲನೆಯ ಮದುವೆ ದೇವರು ಮಾಡಿದ್ದು. ಅಲ್ಲಿಂದ ಇಲ್ಲಿನ ತನಕ ಇರುವ ಎಲ್ಲ ಸಂತತಿ, ಎಲ್ಲ ಧರ್ಮದಲ್ಲೂ ನಾವು ನೋಡ್ತೀವಿ, ಪತಿ ಪತ್ನಿ ದಾಂಪತ್ಯ ಜೀವನಕ್ಕೆ ಅದರದ್ದೇ ಆದ ಒಂದು ಮಹತ್ವ ಇದೆ. ಯಾರು ಇಟ್ಕೊಂಡ್ರೆ ಅವರಿಗೆ ಸಮಾಜದಲ್ಲಿ ಗೌರವವಿಲ್ಲ. ಆದರೆ ಇವತ್ತು ಸಮಾಜ ರೋಗಗ್ರಸ್ತವಾಗಿದೆ. ಗಂಡು ಗಂಡಿನ ಹತ್ರ ಮದುವೆ ಆಗುತ್ತಾನಂತೆ, ಹೆಣ್ಣು ಹೆಣ್ಣಿನ ಹತ್ರ ಮದುವೆ ಆಗ್ತಾಳಂತೆ. ಇದು ಕಾಮವಲ್ಲದೆ ಮತ್ತೇನು? ಇದು ದಾಂಪತ್ಯ ಪ್ರೇಮವಲ್ಲ. ಅಲ್ಲಿ ದಾಂಪತ್ಯ ಜೀವನ ಸಾಧ್ಯವಿಲ್ಲ. ಆತ್ಮೀಯರೇ, ವ್ಯಭಿಚಾರ ಎಂಬುದು ಮಾರಕ ಪಾಪ. ಇಂದಿನ ಕಾಲದಲ್ಲಿ ಯಾವುದೋ ಒಂದು ಅಶ್ಲೀಲ ಪುಸ್ತಕನೋ ಸಿಗಬೇಕಾದ್ರೆ ತುಂಬ ಕಷ್ಟ ಇತ್ತು. ಈಗಿನ ಕಾಲದಲ್ಲಿ ಹಾಗೆ ಅಲ್ಲ. ನೀಲಿ ಚಿತ್ರಗಳು, ಫೋರ್ನೋಗ್ರಫಿ ಅಂತೀವಿ ನಾವು, ವೆಬ್ಸೈಟ್ಗಳು, ಬೇಡ ಅಂದ್ರೂ ಮೊಬೈಲಲ್ಲಿ ಅದೇ ಓಪನ್ ಆಗುತ್ತೆ. ಇಲ್ಲ, ಕೆಲವರು ವಾಟ್ಸಪ್ಪಲ್ಲಿ ಯಾಕೆ ಅದನ್ನೇ ನೋಡ್ತಾರೆ. ಜೀವನ ಕಳ್ಕೊಳ್ತಾ ಇದ್ದೀರಾ, ಸಮಾಧಾನ ಕಳ್ಕೊಳ್ತಾ ಇದ್ದೀರಾ, ಶಾಂತಿ ಕಳ್ಕೊಳ್ತಾ ಇದ್ದೀರಾ, ನೆಮ್ಮದಿ ಕಳ್ಕೊಳ್ತಾ ಇದ್ದೀರಾ. ಹಾಗೂ ಪಾಪದ ಹಾದಿಯನ್ನು ತುಳಿದುವಾಗ ನಮಗೆ ಶುಭವಾಗುವುದಿಲ್ಲ, ಅಶುಭ ಉಂಟಾಗುವುದು. ಕಾರಣ ದೇವರಲ್ಲ, ನನ್ನಲ್ಲಿರುವ ಆ ಪಾಪ ಸ್ವಭಾವ. ಆ ಪಾಪ ಸ್ವಭಾವ ಇರುವಾಗ ಅಲ್ಲಿ ವಿಶ್ವಾಸದ ಅಭಾವ, ಪರಿಶುದ್ಧತೆಯ ಅಭಾವ ಇರುತ್ತೆ. ಅದಕ್ಕಾಗಿ ಏನಾಗಿದೆ, ಇವತ್ತು ನಮಗೆ ಮಾಧ್ಯಮಗಳು ಇರಬಹುದು, ಅಂತರ್ಜಾಲಗಳು ಇರಬಹುದು, ಅದರ ಪ್ರಭಾವ ನಮ್ಮ ಮೇಲೆ ಬಿದ್ದಾಗ ವಿಶ್ವಾಸದ ಅಭಾವ ನಮ್ಮಲ್ಲಿ ಕೊರತೆ ಎದ್ದು ಕಾಣುತ್ತೆ. ಇಲ್ಲಿ ನಾವು ನೋಡ್ತೀವಿ, ಸ್ತ್ರೀ ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡ್ಳು. ಇವತ್ತು ಎಷ್ಟೋ ಮಂದಿ ಇಂಥ ಪಾಪಗಳಲ್ಲಿ ಜೀವಿಸ್ತಾ ಇದ್ದೀರಾ. ಇದರಿಂದ ನಾನು ನೀವು ಯಾರೇ ಇದ್ದರೆ ಹೊರಗಡೆ ಬರಲೇಬೇಕು. ಅಂಥ ಆಲೋಚನೆಗಳಿಂದ ನಾವು ಮುಕ್ತಿ ಹೊಂದಬೇಕು. ಯೇಸು ಹೇಳಿದರು, ಯಾರನ್ನಾದರೂ ನೀವು ಕಾಮದ ದೃಷ್ಟಿನ ನೋಡಿದರೆ ಹೃದಯದಲ್ಲಿ ವ್ಯಭಿಚಾರ ಮಾಡಿದ್ದೀರಾ. ಅಂಥ ಚಾಟ್ಗಳು, ಅಂಥ ಮಾತುಗಳು, ಅಂಥ ಪೊಲೀಸ್ ಜೋಕ್ಸುಗಳು ನಮಗೆ ಹೇಳಿದುದಲ್ಲ, ಅದು ವ್ಯಭಿಚಾರದ ಪಾಪಕ್ಕೆ ವಿರೋಧ. ಬೈಬಲ್ ಗ್ರಂಥದಲ್ಲಿ ಮೋಶೆಗೆ 10 ಕಟ್ಟಳೆ ಕೊಟ್ಟಾಗ ದೇವರು ಕೊಟ್ಟ ಇದೊಂದು ಶ್ರೇಷ್ಠ ಕಟ್ಟಳೆ, ವ್ಯಭಿಚಾರ ಮಾಡಬೇಡ. ವ್ಯಭಿಚಾರ ಬೈಬಲ್ ಹೇಳುತ್ತೆ, 1 ಕೊರಿಂಥ 6ನೇ ಅಧ್ಯಾಯ 9ನೇ ವಾಕ್ಯದಿಂದ ನಾವು ಓದುವಾಗ, ಆ ಪಾಪ ದೇಹಕ್ಕೆ ವಿರೋಧವಾಗಿ ಮಾಡುವ ಪಾಪ.
ಅವನು ಯಾರೊಡನೆ ಒಂದಾಗ್ತಾನೆ ಅಲ್ಲಿ ಆ ಮಹಿಳೆ ಅಥವಾ ಪುರುಷನೊಂದಿಗೆ ಒಂದಾಗುತ್ತಾನೆ. ಅಂದರೆ ಅದು ದೇವರ ಇಚ್ಛೆ ಇಲ್ಲದೆ ಒಂದಾಗುವುದು ತಪ್ಪು. ಇವತ್ತು ಅಂಥದೇ ಒಂದು ಘಟನೆ ನಾವಿಲ್ಲಿ ಬೈಬಲಲ್ಲಿ ನೋಡ್ತೀವಿ. ನೋಡಿ, ಸಮಾಜದಲ್ಲಿ ವ್ಯಭಿಚಾರಿಣಿಗೆ, ವ್ಯಭಿಚಾರ ಮಾಡಿದವನಿಗೆ ಜಾಗ ಇಲ್ಲ. ಅವರನ್ನು ಸಮಾಜ ತುಚ್ಛವಾಗಿ ಕಾಣುತ್ತೆ, ಪ್ರೀತಿಯಿಂದ ಕಾಣೋಲ್ಲ. ಕಾರಣ, ಅವರು ಸಮಾಜದಲ್ಲಿ ಮಹತ್ವವನ್ನು ಕಳೆದುಕೊಳ್ತಾರೆ. ಇಲ್ಲಿ ಕೂಡ ನಾವು ನೋಡ್ತೀವಿ, ಈ ಸಹೋದರಿ ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡ್ಲು. ಏನು ಮಾಡಬೇಕಂತೇಳಿ ಅವಳಿಗೆ ಗೊತ್ತಿರಲಿಕ್ಕಿಲ್ಲ. ಕಾರಣ, ಒಂದು ಸಾರಿ ಸಿಕ್ಕಾಕೊಂಡ್ರು ಪಾಪದಲ್ಲೇ ಬಿದ್ದು ಹೋದ್ಲು. ಆದರೆ ಇವರು ಬೈಬಲ್ ಹೇಳ್ತಾ ಇದೆ, ಧರ್ಮಶಾಸ್ತ್ರಿಗಳು ಫರಿಸಾಯರು ಅವಳನ್ನು ವ್ಯಭಿಚಾರ ಮಾಡುವಾಗ ಆಕೆಯನ್ನು ಹಿಡಿದ್ಲು. ನನ್ನ ಸವಾಲು ಇದು, ನೀವು ಆ ಮಹಿಳೆಯರನ್ನು ಹಿಡಿದ್ರಿ, ಆದರೆ ಪುರುಷ ಎಲ್ಲೋ ಓಡೋದ? ಇವತ್ತು ನೋಡಿ, ಸಮಾಜದಲ್ಲಿ ಯಾರಾದರೂ ಮಹಿಳೆ ತಪ್ಪು ಮಾಡಿದರೆ ಅವಳು ಬೇಗ ಕಾಣ್ತಾಳೆ. ಯಾಕೆ? ಪುರುಷನಿರಲಿಲ್ವ ಅಲ್ಲಿ? ವ್ಯಭಿಚಾರಕ್ಕೆ ಆಕೆ ಒಬ್ಬಳೇ ಕಾರಣನ? ಏಕೆಂದರೆ ಅಬಲೆ ಅಂತೇಳಿದ ಆ ಮಹಿಳೆಯ ಮೇಲೆ ಆರೋಪಗಳನ್ನು ಹೊರಿಸಲು ಸುಲಭ ಅಂತೇಳಿನ? ತಪ್ಪು. ನಿಜವಾಗಿ ದೇವರ ದೃಷ್ಟಿಯಲ್ಲಿ ನಾವು ತಪ್ಪು ಮಾಡ್ತೀವಿ. ಈ ಧರ್ಮಶಾಸ್ತ್ರಿಗಳು ಫರಿಸಾಯರು ಏನು ಮಾಡಿದರು? ಆ ಮಹಿಳೆಯನ್ನು ಬಲವಂತವಾಗಿ ಎಳ್ಕೊಂಡು ಬಂದರು. ಯಾರ ಮುಂದೆ? ಯೇಸು ಸ್ವಾಮಿ ಮುಂದೆ. ಯಾಕೆ? ಯೇಸುವನ್ನು ಮಾತಿನಲ್ಲಿ ಸಿಕ್ಕಿ ಹಾಕಿಸುವ ಉದ್ದೇಶ, ದುರುದ್ದೇಶ. ನಾವು ಯಾಕೆ ಪ್ರಾರ್ಥನೆಗೆ ಹೋಗ್ತೀವಿ? ಯಾಕೆ ಬೈಬಲ್ ಓದ್ತೀವಿ? ಯಾಕೆ ಧ್ಯಾನಕೂಟಗಳಿಗೆ ಹೋಗ್ತೀವಿ? ಪ್ರಾರ್ಥನಾ ಕೂಟಗಳಿಗೆ ಹೋಗ್ತೀವಿ? ಬೋಧಕರಿಗೆ ಎಷ್ಟು ಗೊತ್ತಿದೆ ಅಂತೇಳಿ ನೋಡ್ಲಿಕ್ಕ? ಬೋಧಕರಿಗೆ ಎಷ್ಟು ಗೊತ್ತಿದೆ ಅಂತೇಳಿ ನೋಡ್ಲಿಕ್ಕ? ಅಥವಾ ಯಾರು ತಲೆ ಮೇಲೆ ಕೈ ಇಟ್ಟರೆ ಕೆಳಗಡೆ ಬೀಳ್ತಾರೆ ಹೇಳ್ತಾರೆ, ಅಥವಾ ಬೋಧಕ ಯಾರ ಹೆಸರು ಕರೀತಾನೆ ಹೀಲಿಂಗ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವ? ಏನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ? ವಿಶ್ವಾಸದಲ್ಲಿ ಪ್ರಾರ್ಥಿಸಲು ಹೋಗಬೇಕು. ನಾವು ವಿಶ್ವಾಸದಲ್ಲಿ ನಂಬಿ, ಬೈಬಲ್ ಹೇಳುತ್ತೆ, ನೀನು ನಂಬು, ಸಂಪೂರ್ಣವಾಗಿ ವಿಶ್ವಾಸವಿಡು, ನೀನು ರಕ್ಷಣೆ ಹೊಂದುವೆ, ನಿನ್ನ ಕುಟುಂಬ ರಕ್ಷಣೆ ಹೊಂದುವುದು. ಇವತ್ತು ಧರ್ಮಶಾಸ್ತ್ರಿಗಳು ಫರಿಸಾಯರು ಏನು ಮಾಡಿದರು? ಆ ಒಂದು ಮಹಿಳೆಯನ್ನು ಯೇಸುವಿನ ಮುಂದೆ ಹಾಕಿದರು. ನಾಚಿಕೆ ನೋಡಿ. ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡಾಗ, ಇವತ್ತು ನೀವು ನೋಡ್ತೀವಿ, ಅಂಥ ಪಾಪಗಳಲ್ಲಿ ಸಿಕ್ಕಾಕೊಂಡಾಗ ಏನಾದರೂ ಮಾಡಿ ಅದನ್ನು ಮುಚ್ಚುಮರೆ ಮಾಡಲು ನೋಡ್ತಾರೆ. ಅಥವಾ ಆ ನಾಚಿಕೆಯ ಮೂಲಕ ಸಮಾಜದ ಮುಂದೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಈ ಮಹಿಳೆಗೆ ಹೆಂಗಾಗಿರಬೇಕು? ತಪ್ಪು ಮಾಡಿದ್ದಾಳೆ, ಸಹಜ, ಪಾಪ ಮಾಡಿದ್ದಾಳೆ. ಈಗ ಏನು ಮಾಡಬೇಕು? ಯೇಸು ಮುಂದೆ. ಯೇಸು ಏಕೆಂದರೆ ರಕ್ಷಕ, ಆತ ರಬ್ಬಾಯಿ, ಗುರು, ಆತ ಬೋಧಕ. ಅವರಿಗೆ ಎಲ್ಲವನ್ನು ತಿದ್ದುತ್ತಿದ್ದ, ಹೇಳ್ತಿದ್ರು, ಮಾತ್ರವಲ್ಲ ಸೌಖ್ಯಪಡಿಸ್ತಿದ್ರು. ನೋಡೋಣ ಇವರು ಏನು ಹೇಳ್ತಾರೆ. ಏಕೆಂದರೆ ಒಂದು ವೇಳೆ ಕಲ್ಲೆಸೆಯಿರಿ ಅಂದರೆ ಅವರು ದೇವಪುತ್ರ ಅಲ್ಲ. ಒಂದು ವೇಳೆ ಎಸೆಯಬೇಡ ಅಂದರೆ, ಒಂದು ವೇಳೆ ಕಲ್ಲು ಎಸೆಯಬೇಡ ಅಂದರೆ ಅವರು ಮೋಶೆಗೆ ವಿರೋಧ ಹೋಗ್ತಾ ಇದ್ದಾರೆ. ನಾವು ಯೇಸುವಿಗೆ ಕಲ್ಲೆಸೆಯಬಹುದು. ಬ್ಲಾಸ್ಫೆಮಿ ನೋಡಿ. ಇವತ್ತು ಎಷ್ಟೋ ಮಂದಿ ಯೋಚನೆ ಮಾಡ್ತಾರೆ, ಏನಾದರೂ ಹೇಳಿದರೆ ಅದು ತಪ್ಪಾಗುತ್ತೆ. ಆ ರೀತಿಯಲ್ಲಿ ಅವರ ಆಲೋಚನೆ ಕೆಟ್ಟ ಆಲೋಚನೆ. ವ್ಯಭಿಚಾರಿ ಮಹಿಳೆಗಿಂತ ವ್ಯಭಿಚಾರದ ಆಲೋಚನೆಗಳು, ಅಂದರೆ ಅಂಥ ಒಂದು ದುರುದ್ದೇಶದ ಆಲೋಚನೆಗಳು. ನೀನು ದೇವರ ಮುಂದೆ ಬರುವಾಗ ನಿನ್ನ ಉದ್ದೇಶ ಸರಿಯಾಗಿರಬೇಕು. ನಿನ್ನ ಜೀವನದಲ್ಲಿ ಇತರರೊಂದಿಗೆ ಮಾತನಾಡುವ ಉದ್ದೇಶಗಳು ಸರಿ ಇರಬೇಕು. ಕೆಟ್ಟ ಉದ್ದೇಶ, ದುರುದ್ದೇಶ. ಬೈಬಲಲ್ಲಿ ಒಂದು ಮಾತಿದೆ, ಯಾರಲ್ಲಿ ಕೆಟ್ಟ ಮನಸ್ಸಿದೆಯೋ ಅದು ಅವರನ್ನೇ ನಾಶ ಮಾಡುತ್ತದೆ. ಯಾರಲ್ಲಿ ಕೆಟ್ಟ ಮನಸ್ಸಿದೆ ಅದು ಅವರನ್ನೇ ನಾಶ ಮಾಡುತ್ತದೆ. ನಮ್ಮಲ್ಲಿ ಕೆಟ್ಟ ಮನಸ್ಸಿದೆಯಾ? ಯೋಚನೆ ಮಾಡಿ. ಇವತ್ತು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಇಲ್ಲಿ ಈ ಮಹಿಳೆ ಯೇಸು ಮುಂದೆ ಇದ್ದಾಳೆ. ಆ ಯೇಸು ಮುಂದೆ ಇದ್ದ ಮಹಿಳೆಯ ಗತಿ ನೋಡಿ, ಆ ಮನೋಸ್ಥಿತಿ ನೋಡಿ, ಮನೋವ್ಯಥೆ ನೋಡಿ, ಅಥವಾ ಮನೋವ್ಯಾಧಿ ನೋಡಿ. ಯಾಕೆಂದರೆ ಒಂಥರ ನಾಚಿಕೆ, ಸಂಕೋಚ. ಅಲ್ಲಿ ಒಂದು ಪುರುಷ ಪ್ರಧಾನ ಸಮಾಜ, ಧರ್ಮಶಾಸ್ತ್ರಿಗಳು, ಫರಿಸಾಯರು ಅಥವಾ ಈ ಸದ್ದುಕಾಯರು ಹದ್ದಿನಂತೆ ಕಾಯ್ತಾ ಇದ್ದಾರೆ. ಕಲ್ಲಲ್ಲಿ ಕೈ ಇದೆ, ಇನ್ನು ಒಂದೇ ಒಂದು ಕ್ಷಣ ಕಲ್ಲು ಹೊಡೆದ್ರೆ ಸಾಕು, ಆಕೆ ಸಾಯ್ತಾಳೆ. ಆಕೆಗೆ ಡಿಫೆಂಡ್ ಮಾಡಲು, ಆಕೆಯ ಪರವಹಿಸಲು ಯಾರೂ ಇಲ್ಲ. ಆಕೆ ಬಲಹೀನ. ಆಕೆ ಅಲ್ಲಿ ಯಾರೂ ಇಲ್ಲ ಆಕೆಗೆ. ಅಂಥ ಒಂದು ಸಂಕಷ್ಟದ ಒತ್ತಡಕ್ಕೆ, ಕ್ರೈಸಿಸ್ಗೆ, ಸಂಕಟಕ್ಕೆ ಆಕೆ ಒಳಗಾಗಿದ್ದಾಳೆ. ನನಗೂ ನಿನಗೂ ಅಂಥ ಅನುಭವ ಜೀವನದಲ್ಲಿ ಆಗಬಹುದು. ಆದರೆ ಯೇಸು ಅವರು ಮಾಡುತ್ತಿರುವ ಎಲ್ಲ ವಿಚಾರಗಳನ್ನು ಅಥವಾ ಅಪವಾದಗಳನ್ನು ಆಲಿಸುತ್ತಾ ಇದ್ದರು.
ಆಪಾದನೆಗಳನ್ನು ಆಲಿಸ್ತಾ ಇದ್ದರು. ನೆಲದ ಮೇಲೆ ಏನೋ ಬರೀತಾ ಇದ್ರು ಅಂತೇಳಿ ಹೇಳ್ತೆ ಬೈಬಲು. ಅಂದರೆ ಯೇಸು ಅವರ ಕಡೆಗೆ ದೃಷ್ಟಿ ಹಾಯಿಸಲಿಲ್ಲ, ತಲೆ ಕೆಳಗೆ ಮಾಡಿ ನೆಲದ ಮೇಲೆ. ಅಂದರೆ ಅವರು ಯೇಸುವಿನ ಸೋಲನ್ನು ನೋಡಲು ಯೇಸುವಿನ ಸೋಲನ್ನು ನೋಡಲು ಅವರು ಯೋಚಿಸ್ತಿದ್ರು. ಅದಕ್ಕಾಗಿ ಅವರು ಯೋಚನೆ ಮಾಡಿದರು, ಈ ಯೇಸುವನ್ನು 100% ಇವತ್ತು ನಾವು ಸೋಲಿಸ್ತೀವಿ. ದೇವರನ್ನು ಸೋಲಿಸಲಾದೀತೆ ಮನುಜ, ದೇವರ ಮುಂದೆ ನಾಟಕ ತಮಾಷೆ ಮಾಡಲಾದೀತೆ ಮನುಜ ನೀನು. ಯೋಚನೆ ಮಾಡಿ. ಇವತ್ತು ಕೆಲವರು ಯೋಚನೆ ಮಾಡ್ತಾರೆ, ನಾವು ಪ್ರಾರ್ಥನೆ ಮಾಡಿ ಮಾಡಿ ದೇವರನ್ನು ಬದಲಾಯಿಸೋಣ. ದೇವರನ್ನು ಬದಲಾಯಿಸ್ಲಿಕ್ಕೆ ಹೋಗಬೇಡಿ, ಅವರು ಪ್ರೀತಿ ಸ್ವರೂಪಿ. ನಾನು ಬದಲಾಗಬೇಕು, ನಾವು ಬದಲಾಗಬೇಕು. ಇಲ್ಲಿ ಅನೇಕ ಬಾರಿ ನಮ್ಮ ಒಳಗಡೆ ಇಂಥ ಸದ್ದುಕಾಯ ಫರಿಸಾಯ ಮನೋಭಾವ, ನಾವು ಬದಲಾಗೋಲ್ಲ, ನಾವು ಇತರರನ್ನು ಬದಲಾಯಿಸಲು ನೋಡ್ತೀವಿ, ಅಂಥವರು ಜೀವನದಲ್ಲಿ ಬದಲಾಗೋಲ್ಲ. ಮೊದಲು ನನ್ನಲ್ಲಿ ಪರಿವರ್ತನೆ, ನನ್ನ ವರ್ತನೆಯಲ್ಲಿ ಪರಿವರ್ತನೆ ಬರಬೇಕು. ಯೇಸು ಯೋಚನೆ ಮಾಡಿದರು, ಇವರು ಕಲ್ಲು ತಗೊಂಡು ಬಂದವರು ಎಲ್ಲರೂ ಕಳ್ಳರೆ, ಯಾರೂ ಉತ್ತಮರಲ್ಲ. ಅವರೂ ತಪ್ಪು ಮಾಡಿದ್ದಾರೆ, ಅವರೂ ಪಾಪ ಮಾಡಿದ್ದಾರೆ. ನಾವು ಒಂದು ಬೆರಳು ತೋರಿಸುವಾಗ 3-4 ಬೆರಳುಗಳು ನಮಗೆ ತೋರಿಸ್ತವೆ. ಆ ಮಹಿಳೆಯನ್ನು ನೋಡಿ ಆ ಜನರನ್ನು ಯೇಸು ನೋಡಿದರು. ಅವರ ಸವಾಲುಗಳು ಮುಗಿದವು, ಪ್ರಶ್ನೆಗಳು ಮುಗಿದವು. ಅವರಲ್ಲಿ ಒಂದೇ ಒಂದಿತ್ತು, ಏನು ಉತ್ತರ ಕೊಡ್ತಾರೆ ಯೇಸು ನೋಡೋಣ, ಏನು ಉತ್ತರ ಕೊಡ್ತಾರೆ ಕೇಳೋಣ. ಅಂದರೆ ಅವರ ಮನಸ್ಸಲ್ಲಿತ್ತು, ಈಗ ಯೇಸು ನಮ್ಮ ಕೈಯಲ್ಲಿ ಸಿಕ್ಕಾಕೊಳ್ತಾರೆ. ಯಾರು ಇತರರನ್ನು ಸಿಕ್ಕಿಸಿ ಹಾಕ್ಕೊಳ್ಳಲು ನೋಡ್ತಾರೆ ನೋಡ್ರಿ, ಅವರೇ ಸಿಕ್ಕಿ ಬೀಳ್ತಾರೆ. ಅದಕ್ಕಾಗಿ ಎಲ್ಲೇ ನೀನು ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ, ಎಲ್ಲೋ ಕೆಲಸ ಮಾಡುವಾಗ ಇತರರ ಮೇಲೆ ಅನ್ಯಾಯವಾಗಿ ಅಪವಾದಗಳನ್ನು ಹೊರಿಸಬೇಡ, ಸಿಕ್ಕಿ ಹಾಕ್ಕೊಳ್ಳಿ ನೋಡಬೇಡ. ನಿನ್ನ ಬಾಸನ್ನು ಮೆಚ್ಚಿಸೋದಕ್ಕೋಸ್ಕರ ಉಳಿದವರನ್ನು ತುಚ್ಛೀಕರಿಸಬೇಡ, ಅದು ನಿನಗೆ ವಿರುದ್ಧವಾಗಿ ಕಾದಾಡುವುದು. ಯೆಶಾಯ 54:17, ನಿನ್ನ ವಿರುದ್ಧ ಪ್ರಯೋಗಿಸಿದ ಆಯುಧ ಸಫಲವಾಗದು, ನಿನ್ನ ಪ್ರತಿವಾದಿ ನಿನ್ನ ಸೋಲನ್ನು ಅನುಭವಿಸುವನು, ನನ್ನ ಮಕ್ಕಳನ್ನು ರಕ್ಷಿಸಿ ನಾನು ನೀಡುವೆ ವಿಜಯ. ದೇವರು ಸತ್ಯದ ಪರವಾಗಿದ್ದಾರೆ, ನ್ಯಾಯದ ಪರವಾಗಿದ್ದಾರೆ, ಪಾಪಿಗಳ ಪರವಾಗಿದ್ದಾರೆ, ಪಶ್ಚಾತ್ತಾಪಪಟ್ಟು ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ಅವರ ಪರವಾಗಿದ್ದಾರೆ ಎಂಬುದಾಗಿ ಪವಿತ್ರ ಗ್ರಂಥ ನಮಗೆ ತಿಳಿಸುತ್ತದೆ. ಆತ್ಮೀಯರೇ, ಯೇಸು ಸ್ವಾಮಿ ಅವರನ್ನು ನೋಡಿ ಒಂದು ಮಾತು ಕೇಳಿದರು. ಯೇಸು ಹೇಳಲಿಲ್ಲ ಕಲ್ಲು ಎಸೀಬೇಡಿ ಅಂತ ಹೇಳಲಿಲ್ಲ. ಯೇಸು ಏನು ಹೇಳಿದರು? ಯೇಸು ಅವರ ಹೃದಯಗಳನ್ನು ಓದಿದರು. ದೇವರು ನಮ್ಮ ಹೃದಯ ನೋಡ್ತಾರೆ, ನಾವು ಮುಖ ನೋಡ್ತೀವಿ. ದೇವರು ಮುಖ ನೋಡಿ ಮಣೆ ಹಾಕೋಲ್ಲ, ದೇವರು ಅಂದ ಚಂದ ನೋಡೋಲ್ಲ, ದೇವರು ಪರ್ಸ್ನಾಲಿಟಿ ನೋಡೋಲ್ಲ, ಪರಿಸ್ಥಿತಿ ನೋಡ್ತಾರೆ. ದೇವರು ನಿನ್ನ ಬಾಯಿಯ ಏನು ಹೇಳ್ತಾರಲ್ಲ ಲೌಕಿಕತೆಯನ್ನು ನೋಡೋಲ್ಲ, ಆಂತರಿಕ ನಿನ್ನ ಸಮರ್ಪಣೆಯನ್ನು ನೋಡ್ತಾರೆ, ಆ ಪಶ್ಚಾತ್ತಾಪ ಭಾವವನ್ನು ನೋಡ್ತಾರೆ. ಆ ನಾಚಿಕೆಯಿಂದ ಮಹಿಳೆಯಲ್ಲಿ ಬಿದ್ದಿದ್ದಾಳೆ, ಆಕೆಗೆ ನಾಚಿಕೆ ಆಗಿದೆ, ಆಕೆ ಜೀವನದಲ್ಲಿ ಏನು ಕಳ್ಕೊಂಡಿದ್ದಾಳೆ. ಅದರಲ್ಲೂ ಒಬ್ಬ ರಬ್ಬಾಯಿ ಮುಂದೆ ತಂದಿದ್ದಾರೆ. ಆ ರಬ್ಬಾಯಿ ಪನಿಷ್ಮೆಂಟ್ ಕೊಡ್ಬೋದು, ಆತನಿಗೆ ಅಧಿಕಾರವಿದೆ, ಆತ ಹೇಳಿದ್ದು ನಡೀತಾ ಇದೆ. ಆಕೆ ಮನಸ್ಸಿನಲ್ಲಿ ಕೋಟಿ ಸವಾಲುಗಳು ಬಂದಿರಬಹುದು, ಜೀವನ ಮರಣದ ಪ್ರಶ್ನೆ. ಕಲ್ಲವರ ಕೈಯಲ್ಲಿದೆ, ಒಂದೇ ನಿಮಿಷ ಕಲ್ಲೆಸೆದ್ರೆ ಆಕೆ ಸ್ಮಶಾನ ಆಗ್ತಾಳೆ, ಮಣ್ಣಲ್ಲಿ ಮಣ್ಣಾಗಿ ಆಗಿ ಹೋಗ್ತಾಳೆ. ಎಂಥ ಕಠಿಣ ಸಮಾಜ. ಇವತ್ತು ಕೂಡ ಕಠಿಣ ಭಯೋತ್ಪಾದಕರ ಕೈಯಲ್ಲಿ ನರಳಾಡುವ ಎಷ್ಟೋ ಜನರು, ವಿಶ್ವಾಸಿಗಳು ನಾವು ನೋಡ್ತಾ ಇದ್ದೀವಿ. ಇದೋ ವಿಶ್ವಾಸಕ್ಕಾಗಿ ಇವತ್ತು ಎಷ್ಟೋ ಮಂದಿ ಪ್ರಾಣ ತ್ಯಜಿಸ್ತಾ ಇದ್ದಾರೆ, ರಕ್ತ ಸಾಕ್ಷಿಗಳಾಗ್ತಾ ಇದ್ದಾರೆ. ಅಂದರೆ ಅವರಿಗೆ ಗೊತ್ತು, ಅವರು ಈ ಲೋಕಕ್ಕೆ ನಾವು ಸೀಮಿತವಾದ ಜನರಲ್ಲ. ಯೇಸುವಿನ ಪುನರುತ್ಥಾನದ ಪ್ರಭಾವ ಕೃಪೆ ಅವರಿಗೆ ಗೊತ್ತು. ಅಂಥ ವಿಶ್ವಾಸ. ಆದರೆ ಈ ಮಹಿಳೆಗೆ ಅಂಥ ವಿಶ್ವಾಸ ಇರಲಿಲ್ಲ. ಆ ಮಹಿಳೆ ಸಂಕೋಚ, ನಾಚಿಕೆ, ಯೇಸು ಯಾರಂತ ಗೊತ್ತಿರಲಿಲ್ಲ, ರಕ್ಷಕ ಅಂತೇಳಿ ಗೊತ್ತಿರಲಿಲ್ಲ. ಹೌದು ಆತ್ಮೀಯರೇ, ಕೆಲವು ಸರಿ ನಮಗೆ ಗೊತ್ತಿಲ್ಲದಿರಬಹುದು. ಯೇಸು ಅಂತ ಕರೆಯುವಾಗ, ಯೇಸು ಹತ್ರ ಬರುವಾಗ ಯೇಸು ಸ್ಪರ್ಶ ನಮಗಾಗುತ್ತೆ. ಆ ಮಹಿಳೆಗೆ ಏನಾಯಿತು? ಬೈಬಲ್ ಗ್ರಂಥ ಹೇಳುತ್ತೆ, ಯೇಸು ಅವರಿಗೆ ಕಲ್ಲು ಎಸೆಯಬೇಡ ಅಂತ ಹೇಳಲಿಲ್ಲ. ನಿಮ್ಮಲ್ಲಿ ಯಾವನು ಪಾಪ ಮಾಡಲಿಲ್ಲವೋ ಅಂಥವನು ಮೊದಲನೆಯ ಕಲ್ಲನ್ನು ಎಸೆಯಲಿ ಅಂದರು. ನಿಮ್ಮಲ್ಲಿ ಯಾವನು ಪಾಪ ಮಾಡಲಿಲ್ಲವೋ, ಇವತ್ತು ನನಗೂ ನಿಮಗೂ ಈ ಪ್ರವಚನವನ್ನು ದಿವ್ಯವಾಣಿಯ ಮೂಲಕ ಆಲಿಸುವ ದೇವರು ಕೇಳ್ತಾ ಇದ್ದಾರೆ. ನಾವು ನಮ್ಮ ಕುಟುಂಬದಲ್ಲಿ ಎಷ್ಟೋ ಮಂದಿಗೆ ನಾವು ಹೇಳಲ್ವಾ, ಅವರ ಪಾಪ ಎತ್ತಿಡ್ದು ನಮ್ಮದು ರಾಶಿಯಷ್ಟು ಮುಚ್ಚಿಟ್ಟು ಅವ್ರದ್ದು ಸ್ವಲ್ಪ ಮುಷ್ಟಿಯಷ್ಟು ಅದನ್ನು ಬಗೆದು ನಾವು ಮಾತಾಡೋಲ್ವಾ? ನಾವು ಅವರ ಬಗ್ಗೆ ಕೀಳಾಗಿ ಹೇಳೋಲ್ವಾ? ಕುಟುಂಬಗಳಲ್ಲಿ ಕುಟುಂಬ ಸಂಬಂಧಗಳನ್ನು ಒಡೆಯಲು ನಾವು ಅಂಥ ಕೆಲಸಗಳನ್ನು ಮಾಡಿದ್ದೀವ? ಯೋಚನೆ ಮಾಡಿ. ಯೇಸು ಏನು ಹೇಳಿದರು? ನಿಮ್ಮಲ್ಲಿ ಯಾರೂ ಪಾಪ ಮಾಡಲಿಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಪಾಪಿಗಳೇ.
ನಾವ್ಯಾರು ದೊಡ್ಡಸ್ತಿಕೆ ತೋರಿಸುವುದಿಲ್ಲ. ಆದರೆ ನಾವು ದೇವರ ಮುಂದೆ ಹೇಗೆ ಬರಬೇಕು? ಪಶ್ಚಾತ್ತಾಪ ಹೃದಯದಿಂದ ಬರಬೇಕು. ಅಹಂಕಾರ, ಸ್ವಾರ್ಥದಿಂದ, ಗರ್ವದಿಂದ ಬರಬಾರ್ದು. ಈ ಫರಿಸಾಯರು, ಸದ್ದುಕಾಯರು, ಧರ್ಮಶಾಸ್ತ್ರಿಗಳು ಸ್ವಾರ್ಥ, ಅಹಂಕಾರದಿಂದ ಬಂದರು. ಆ ಮಹಿಳೆಗೆ ಯೇಸು ನೋಡಿದರು, ಅವರನ್ನು ನೋಡಿದರು. ಮಹಿಳೆ ಪಶ್ಚಾತ್ತಾಪದ ಹೃದಯದಿಂದ ಬಿದ್ದಿದ್ದಾಳೆ. ಇವರು ಗರ್ವ, ಅಹಂಕಾರದಿಂದ ತುಂಬಿ ಹೋಗಿದ್ದಾರೆ. ಮೊದಲ ಕಲ್ಲು ಎಸೆಯಬೇಡಿ ಅಂದಿಲ್ಲ, ಆದರೆ ನೀವು ಮೊದಲು ಆಕೆಗೆ ಕಲ್ಲೆಸೆಯುವ ಮುನ್ನ ನಿಮ್ಮ ಹೃದಯ ನೋಡಿ, ನಿಮ್ಮಲ್ಲಿ ಪಾಪವಿಲ್ಲ, ನೀವು ಪರಿಶುದ್ಧರು ಎಂಬುದು ನಿಮಗೆ ಮನವರಿಕೆ ಆದರೆ ಮೊದಲ ಕಲ್ಲು ಎಸೆಯಿರಿ. ನೋಡಿ ಏನಾಯಿತು? ಆ ಕಲ್ಲುಗಳನ್ನು ನೋಡಿದ ತಕ್ಷಣ ಈ ಧರ್ಮಶಾಸ್ತ್ರಿಗಳು, ಫರಿಸಾಯರು ಇದ್ದಾರಲ್ಲ, ಆ ಕಲ್ಲು ತಮ್ಮ ತಲೆಗೆ ಜಜ್ಬೇಕಂತೇಳಿ ಆಯಿತು. ಕಾರಣ ಅವರು ತಪ್ಪು ಮಾಡಿದರು. ಈಗ ಯೇಸುವನ್ನು ಫೇಸ್ ಮಾಡಲಿಕ್ಕಾಗಿಲ್ಲ, ಮಹಿಳೆಯನ್ನು ಫೇಸ್ ಮಾಡಲಿಕ್ಕೆ ಆಗೋಲ್ಲ, ತಮ್ಮನ್ನು ತಾವು ಫೇಸ್ ಮಾಡಲಿಕ್ಕೆ ಅವರಿಗೆ ಆಗಿಲ್ಲ. ಮೆಲ್ಲ ಮೆಲ್ಲ ಹಿಂದಿನ ಕಾಲದಲ್ಲಿ ಹಿಂದೆ ಹೋಗಿ ಕಲ್ಲು ಕೆಳಗಾಕಿ ಓಡೋದ್ರು. ಯಾಕೆ ಇವತ್ತು ಎಕ್ಯುಸೇಷನ್ಸ್ ಟಿ ವಿ ಚಾನೆಲ್ಗಳಲ್ಲಿ ಎಕ್ಯುಸೇಷನ್ ಮಾಡ್ತೀರಾ, ಅಥವಾ ಮಾಧ್ಯಮಗಳಲ್ಲಿ ಎಕ್ಯುಸೇಷನ್ ಮಾಡ್ತೀರಾ? ಎಷ್ಟೋ ಕುಟುಂಬಗಳ ಮಾನ ಮರ್ಯಾದೆ, ಎಷ್ಟೋ ಹುಡುಗ ಹುಡುಗಿಯರ ಆ ಮಾನ ಮರ್ಯಾದೆ ಹೋದಾಗ ಆ ಕುಟುಂಬಕ್ಕೆ ಹೆಂಗಾಗಿರಬೇಕು ಪಾಪ? ಯಾಕೆ ನಿಮಗೆ ಮಕ್ಕಳಿಲ್ವಾ? ನಿಮ್ಮ ಮಕ್ಕಳು ಹೀಗೆ ಮಾಡುವಾಗ ನಾವು ಇಂಥ ಮಾಧ್ಯಮಗಳಲ್ಲಿ ತೋರಿಸ್ತೀವ? ಒಂದು ಕುಟುಂಬದ ಮಾನ ಮರ್ಯಾದೆ, ಕುಟುಂಬದ ಗೌರವ ಕಾಪಾಡತಕ್ಕದ್ದು ನಮ್ಮ ಸಮಾಜದ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಅದನ್ನು ಸರಿ ಮಾಡಿಸುವತ್ತ, ಅದನ್ನು ಸರಿದೂಗಿಸುವತ್ತ ನಾವು ಕಾರ್ಯಪ್ರವೃತ್ತರಾಗಬೇಕೇ ವಿನಃ ಅದನ್ನು ಬೆಳಗಿಂದ ಸಾಯಂಕಾಲದ ತನಕ ತೋರಿಸಿ ಚುಚ್ಚಿ ನಾವು ಕೊಲ್ಲಬಾರ್ದು. ಎಷ್ಟೋ ಕುಟುಂಬಗಳು ನಾಶವಾಗಿವೆ. ಆ ವ್ಯಕ್ತಿಗಳು ಓಡೋದ್ರು. ಅಲ್ಲಿ ಇದ್ದವರು ಇಬ್ಬರೇ, ಯೇಸು ಮತ್ತು ಆ ಮಹಿಳೆ. ಯೇಸು ಏನು ಹೇಳಿದರು? ಯೇಸು ಕಲ್ಲೆಸೆದ್ರ? ನಾನು ತುಂಬ ಸರಿ ಕೇಳ್ತಾ ಇರೋದು, ಕಲ್ಲೆಸೆದ್ರು. ನಿಮ್ಗೆ ಗೊತ್ತಿಲ್ಲ ಎಂಥ ಕಲ್ಲು ಅಂತೇಳಿ. ಆ ಕಲ್ಲು ಈ ಲೋಕದ ಕಲ್ಲಲ್ಲ, ಅದು ಆಧ್ಯಾತ್ಮಿಕ ಕಲ್ಲು, ಪವಿತ್ರಾತ್ಮರ ಕಲ್ಲು, ಅದು ಕೃಪೆಯ ಕಲ್ಲು, ಅದು ಪ್ರೀತಿಯ ಕಲ್ಲು. ಆ ಕಲ್ಲು ಯಾವುದು? ಯೇಸು ಆಕೆಗೆ ಹೇಳಿದರು, ಮಗಳೇ. ಎಲ್ಲರೂ ವ್ಯಭಿಚಾರಿ ಈ ಲೋಕದಲ್ಲಿ ಏನಂತ ಕರೀತಾರೆ ನಿಮ್ಗೆ ಗೊತ್ತು? ಮಗಳೇ. ಅವರೆಲ್ಲ ಎಲ್ಲಿ? ಯಾರೋ ನಿನಗೆ ಅಪವಾದ ಹೊರಿಸಲಿಲ್ವೇ? ಇಲ್ಲ ಸ್ವಾಮಿ ಅಂದ್ಲು. ಹೋಗು, ನಾನು ನಿನಗೆ ಅಪವಾದ ಹೊರಿಸೋಲ್ಲ, ಇನ್ನು ಮುಂದೆ ಪಾಪ ಮಾಡಬೇಡ. ಮತ್ತು ಇದರ ಪ್ರಾಯಶ್ಚಿತ ನಿನಗಾಗಿ ನಾನು ಶಿಲುಬೆಯಲ್ಲಿ ಆ ಪ್ರಾಯಶ್ಚಿತ ಮಾಡುತ್ತೇನೆ. ಬೈಬಲ್ ಹೇಳುತ್ತೆ, ಶಿಲುಬೆ ಮರಣದ ಮೂಲಕ ಯೇಸು ನಮ್ಮ ಎಲ್ಲ ಪಾಪಗಳಿಂದ, ಶಾಪಗಳಿಂದ ನಮಗೆ ಬಿಡುಗಡೆ ಕೊಟ್ಟರು. ಯೇಸುವಿನಲ್ಲಿ ರಕ್ಷಣೆ ಇದೆ, ಬಿಡುಗಡೆ ಇದೆ, ಪಾಪ ಕ್ಷಮೆ ಇದೆ. ಆಕೆ ಸಂತೋಷದಿಂದ ವಾಪಸ್ ಹೋದ್ಲು. ರಕ್ಷಕ ಯೇಸುವಿನ ಪ್ರೀತಿ ಇವತ್ತು ನಮ್ಮಲ್ಲಿರುವ ಭೀತಿಯನ್ನು ಹೊಡೆದೋಡಿಸುತ್ತೆ. ಯೇಸುವಿನಲ್ಲಿ ನಮಗೆ ರಕ್ಷಣೆ ಇದೆ. ನೀನು ಪಾಪಿ ಆಗಿರಬಹುದು, ವ್ಯಭಿಚಾರದ ಇಂಥ ಪಾಪಗಳಲ್ಲಿ ಬಿದ್ದು ಹೋಗಿರಬಹುದು, ವಾಪಸ್ ಬಾ, ಯೇಸುವಿನ ಪ್ರೀತಿಗೆ ವಾಪಸ್ ಬಾ. ಯೇಸುವಿನ ಪ್ರೀತಿಯಲ್ಲಿ ತುಂಬಿ ಹೊಸ ಬಾಳು ಬಾಳಲು ಅವಕಾಶ ಇವತ್ತಿನ ಈ ಪ್ರವಚನ ನಿನಗೆ ದೇವರು ಕೊಡ್ತಾ ಇದ್ದಾರೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸು. ಸ್ತುತಿಗಳ ಮಧ್ಯೆ ವಾಸಿಸುವನು, ಸ್ತುತಿಗೆ ಪಾತ್ರವನ್ನು, ಸ್ತುತಿಯಲ್ಲಿ ಜೀವಿಸುವನಾದ ಪ್ರಭು ಯೇಸುವೆ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು ದೇವ. ಇಂಥ ಪಾಪಗಳಲ್ಲಿ, ದೈಹಿಕ ಪಾಪಗಳಲ್ಲಿ ಮುಳುಗಿ ಹೋದ ಜನರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ವಿಶ್ವದಲ್ಲಿ ಇಂಥ ಪಾಪಗಳಿಂದ ಬಿಡುಗಡೆ ಕೊಡಿರಿ. ಇಂಥ ಮಾಧ್ಯಮಗಳಿಂದ, ಇಂತಹ ಅಂತರ್ಜಾಲಗಳಿಂದ ನಮ್ಮ ಜನರನ್ನು, ಯುವಕ ಯುವತಿಯರನ್ನು, ಕುಟುಂಬಸ್ಥರನ್ನು ಬಿಡುಗಡೆಗೊಳಿಸಿ, ದೇಹದ ಪರಿಶುದ್ಧತೆ, ಆತ್ಮದ ಪರಿಶುದ್ಧತೆ, ಕಾಮದಿಂದ ಬಿಡುಗಡೆಗೊಳಿಸಿ, ದಾಂಪತ್ಯವನ್ನು ಪ್ರತಿಯೊಬ್ಬರು ಗೌರವಿಸಲು, ಪರಸ್ಪರ ಪ್ರೀತಿ, ಪರಸ್ಪರ ಪರಿಶುದ್ಧತೆಯಲ್ಲಿ ಜೀವಿಸಲು ಬೇಕಾದ ಯಾವ ಪುರುಷನಲ್ಲೂ ಸ್ತ್ರೀಯಲ್ಲೂ ನೋಡುವಾಗ ಕಾಮದ ಬಯಕೆಗಳು ಬಾರದಂತೆ ನಾವು ನಿಗ್ರಹ ಶಕ್ತಿಯನ್ನು, ಪವಿತ್ರಾತ್ಮರ ಶಕ್ತಿಯನ್ನು ದಯಪಾಲಿಸಿರಿ. ಎಲ್ಲ ಇಂಥ ಪಾಪದಿಂದ ಬಂದ ರೋಗಗಳಿಂದ ಬಿಡುಗಡೆಯಾಗಲಿ. ಎಲ್ಲ ಪಾಪದ ಬೇರುಗಳು ಯೇಸು ನಾಮದಲ್ಲಿ ಬಂಧಿಸಿ ಸುಟ್ಟು ನಿಷ್ಕ್ರಿಯಗೊಳಿಸ್ತಾ ಇದ್ದೀನಿ. ಯೇಸು ನಾಮದಲ್ಲಿ ನಿಮಗೆ ಜಯ ಸಿಗಲಿ, ಆಶೀರ್ವಾದ ಸಿಗಲಿ, ಪಾಪ ಶಾಪದಿಂದ ಬಿಡುಗಡೆ ಸಿಗಲೆಂದು ಆಶೀರ್ವದಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.